ನಮ್ಮ ಕಾನೂನು ಮಂತ್ರಿ ಮಂದಿನ ಅಂಡ ಈಕೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಲ್ಪ ರಡಮುಗಿ ಟೋಡು ಈಚೆನೆ ಆತನ 20 ಕಿಲೋಮೀಟರ್ ಒಂದು ರಾಜ್ಯದ ನಮ್ಮ ಈ ರಸ್ತೆಗಳ ಟೋಡು ಪಾಡರ ಇತ್ತುಜಿ ಅಂದ ಇಂಚಪ್ಪ ಪಾಡೋವಿ ಪಂಪಿನ ನಿರ್ಣಯ ಬಂದೆ ಅಂತಾಡ ಈ ಏರಿಯಾ ರೋಡ್ಗೂ ಟೋಡು ಕೊಚ್ಚಿ ಬಂದ ನಿರ್ಣಯ ನಂಬರ್ ಆಗುದಾಗರಿಗೂ ಉದಿನೇನು ಟೋಡು ಕೊಚ್ಚಿ ಸರ್ಕಾರದ ಹಾರಾಟ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ. ಟೋಲ್ಗೇಟ್ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಹೋಗಲಿಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುದು. ಇವತ್ತು ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದೆ, ನಾಳೆ ಪಂಚಾಯತ್ ನಿಂದ ನಮ್ಮ ವಿವಿಧ ರಸ್ತೆಗಳಿಗೆ ಕೂಡ ಒಂದು ಟೋಲ್ ಹಾಕುವ ಸಂದರ್ಭ ಬರಬಹುದೋ ಏನೋ ಎಂಬ ಒಂದು ಡೌಟ್ ನಮಗೆ ಬರ್ತಾ ಇದೆ ಸ್ವಾಮಿ. ಯಾಕೆಂದ್ರೆ ಎಲ್ಲದಕ್ಕೂ ಈ ಮಾರ್ಗದಲ್ಲಿ ನಿಂತು ಲೂಟಿ ಮಾಡುವ ಕೆಲಸ ದಯಮಾಡಿ ಸರ್ಕಾರ ಬಿಟ್ಟು ಬಿಡಬೇಕು. ಈ ಮಾರ್ಗದಲ್ಲಿ ನಿಂತು ಲೂಟಿ ಮಾಡುವ, ಹಣ ದೋಚುವ ಕೆಲಸವನ್ನು ಸರ್ಕಾರ ದಯಮಾಡಿ ಬಿಟ್ಟು ಬಿಡಬೇಕು. ಹಣ ಮಾಡುವ ಯೋಚನೆಗಳೇನಿದ್ರೆ ಅದು ಬೇರೆ ರೀತಿಯಲ್ಲಿ ಮಾಡುವಂತಹದ್ದು. ಮಾತ್ರ ಟೋಲ್ ಗೇಟ್ ನಿರ್ಮಾಣ ಮಾಡ್ತೇವೆ ಅಂತ ಹೇಳುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ಸುಂಕವನ್ನು ವಸೂಲು ಮಾಡ್ತಾ ಇದ್ರು. ಇದೀಗ ರಾಜ್ಯ ಸರ್ಕಾರ ಪದ್ಧತಿಗಳನ್ನ ಹಿರಿಯಕ್ಕನ ಚಾಲಿ ಮಳೆಮಂದಿಗೆ ಅಂತ ಹೇಳಿ ಪ್ರಾರಂಭಿಸಿದೆ. ನಾವು ಇದೇ ರೀತಿ ಜನ ಕೈಕಟ್ಟಿ ಕುಳಿತುಕೊಂಡ್ರೆ ಮುಂದೊಂದು ದಿವಸ ಜಿಲ್ಲಾ ಪಂಚಾಯತ್ಗಳು ತಮ್ಮ ಎಲ್ಲ ರಸ್ತೆಗಳಿಗೆ, ಗ್ರಾಮ ಪಂಚಾಯತ್ಗಳು ತಮ್ಮ ತಮ್ಮ ಮನೆಯ ಕಾಲುದಾರಿಗೆ ಸಹ ಸುಂಕವನ್ನು ನೀಡಿ ನಮ್ಮನ್ನ ಬಹಳ ರೀತಿಯಂತ ಕಷ್ಟಕ್ಕೆ ಸಿಲುಕಿಸುವಂತ ಪ್ರಮೇಯ ಬರ್ತದೆ. ಆದ್ರಿಂದ ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾವೆಲ್ಲ ಇವತ್ತು ಒಂದೇ ಧ್ವನಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ನಮಗೆ ಟೋಲ್ ಗೇಟ್ ಬೇಡವೇ ಬೇಡ, ನಾವು ಸುಂಕ ವಸೂಲಾತಿಯನ್ನು ನೀಡ್ತಾ ಇಲ್ಲ, ನಮಗೆ ಒಂದು ಅತ್ಯುತ್ತಮವಾದಂತಹ ಸುವ್ಯವಸ್ಥಿತ ರಸ್ತೆಯನ್ನು ಕೊಡಿ ಅಂತೇಳಿ ನಾವು ವಿನಂತಿ ಮಾಡಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ನಾವು ಬಿಡಲೇಬಾರದು.